ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಅದೊಂದು ಮೈಕ್ ಚೆಕ್ ಆ್ಯಕ್ಚುಲಿ ಆಲ್ಮೋಸ್ಟ್ ವರ್ಷ ಆಯ್ತಾ ಅಂತ ವಿಡಿಯೋ ಮಾಡಿದೆ. ಐ ಮೀನ್ ರೈಡ್ ಮಾಡ್ತಾಯಿದ್ದೆ, ಬಟ್ ವಿಡಿಯೋ ಮಾಡೋದು ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಒಂದೇನಂತ ಹೇಳಿದರೆ, ಫುಲ್ ಡ್ರೈವಿಂಗ್ ಲೈಸೆನ್ಸ್ಗೋಸ್ಕರ ಟ್ರೈ ಮಾಡ್ತಾಯಿದ್ದೆ. ಸೊ ನಂಗೆ ಬೇಕಾಗಿರೋ ಬೈಕ್ ಇರಲಿಲ್ಲ. ಇನ್ನೊಂದೇನಂತ ಹೇಳಿದರೆ ಟೂ ಮಚ್ ವರ್ಕ್ ಪ್ರೆಷರ್. ಸೊ ಎಲ್ಲೂ ಹೊರಗೆ ಜಾಸ್ತಿ ರೈಡ್ ಮಾಡೋಕ್ಕಾಗಿರಲಿಲ್ಲ. ಓಕೆ, ಇವತ್ತೊಂದು ನಾನು ಮನೆ ಶಿಫ್ಟ್ ಮಾಡಿದೆ. ಇವಾಗ ಒಂದು ಗರಾಜ್ ಬೇರೆ ಇದೆ. ಸೊ ಇಟ್ಸ್ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಬೈಕ್ ಮೇಲೆ ಏನಾದ್ರು ವರ್ಕ್ ಮಾಡೋದು ಅಂತಾದರೆ. ಬಟ್ ಅದೇ ಏನು ಸ್ಟಾರ್ಟ್ ಮಾಡಿಲ್ಲ. ಪ್ಯಾಡಕ್ ಸ್ಟ್ಯಾಂಡ್ ಇದೆಲ್ಲ ತಗೊಂಡಿದ್ದೀನಿ. ಮೊನ್ನೆ ಒಂದು ಚೈನ್ ಲೂಬೆಲ್ಲ ಮಾಡ್ಸೋಕ್ಕೆ ಹೋಗಿ ಆಲ್ಮೋಸ್ಟ್ ಒಂದು 25 ಪೌಂಡ್ ಏನೋ ಆಯಿತು, ಜಸ್ಟ್ ಚೈನ್ ಲೂಬ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ. ಸೊ ಆವಾಗಲೇ ಅಂದ್ಕೊಂಡೆ, ಓಕೆ ಬೆಟರ್ ನಾವೇ ತಗೊಂಡು ಇದು ಮಾಡೋದು ಒಳ್ಳೆಯದು ಅಂತೇಳಿ. ಗ್ಲೌಸ್ ಮರ್ತಿದ್ದೀನಿ. ಓಕೆ, ಬಾನು ರೆಸ್ಟ್ ತಗೋತಾ ಇದ್ದಾಳೆ. ನಾನೊಂದು ಟ್ರೈಲ್ಸ್ ಮಾಡೋಣ ಅಂತ. ಇಲ್ಲೇ ಸ್ವಲ್ಪ ಟ್ರೈಲ್ಸ್ ಇದೆ ಕೆಲವು ಹತ್ತಿರದಲ್ಲೇ. ಸೊ ಅದು ಮಾಡಿ ಸುಮ್ಮನೆ ಒಂದು ಇವತ್ತು ಏನಾದ್ರು ಅಂಥ ಕಂಟೆಂಟ್ ಇರುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಇದ್ದರೆ ನೀವು ನೋಡ್ತೀರಾ. ಇಲ್ಲ ಅಂದರೆ ಈ ವಿಡಿಯೋನೂ ಹಂಗೆ ಹೋಗುತ್ತೆ ಟು ದ ಲಿಸ್ಟ್ ಆಫ್ ಎಡಿಟಿಂಗ್ ಇನ್ ಫ್ಯೂಚರ್ ಅಂತ. ಅದು ಮೋಸ್ಟ್ಲಿ ಮತ್ತೆ ಮುಟ್ಟಲ್ಲ. ಐ ಗೆಟ್ ಮೈ ಗ್ಲೌಸ್. ಓಕೆ, ಲೆಟ್ಸ್ ಗೋ. ಇದೊಂದು ಬ್ಯಾಂಗ್ಳೂರಲ್ಲಿ ಫಸ್ಟ್ ರೈಡ್ ಮಾಡಿ CB500X ಒಂದು ಸ್ವಲ್ಪ ತುಂಬ ಇಷ್ಟ ಆಗಿತ್ತು ಆವತ್ತು. ಯಾಕಂದರೆ ಸ್ವಲ್ಪ ಲೈಟ್ ವೆಯ್ಟ್, ಈಸಿ ಹ್ಯಾಂಡಲ್ ಮಾಡೋಕ್ಕೆ, ಟ್ವಿನ್ ಎಂಜಿನ್, ನನಗೆ ಬೇಕಾದ ಸ್ಪೀಡ್ ಹೋಗುತ್ತೆ. ಪ್ಲಸ್ ಒಂಥರ ಇಟ್ಸ್ ನಾಟ್ ರಿಯಲಿ ಆಫ್ ರೋಡ್ ಬೈಕ್, ಬಟ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಆಫ್ ರೋಡ್ ಕೂಡ ಮಾಡ್ಬೋದು. ಆ ಥರ ನಮ್ಮ ಏರಿಯಾ ತೋರಿಸ್ತೇನೆ. ಇದೊಂದು ಚಿಕ್ಕ ಊರು, ಡಿಕ್ಕಣ್ಣನ ಹೀತ ಅಂತೇಳಿ ಇದೆ ಸಿಟಿ ಸೆಂಟರ್. ಬೆಸ್ಟ್ ಅಂದರೆ ನಾನು ಆ್ಯಕ್ಚುಲಿ ಒಂಥರ ಬರ್ಮಿಂಗ್ಹ್ಯಾಮ್ ಸಿಟಿ ಹೊರಗಡೆ ಮೂವ್ ಆದೆ. ಓನ್ಲಿ ರೀಸನ್ ಏನಂತ ಹೇಳಿದರೆ, ಈಗ ಬಂದು ಒಂದು 2 ನಿಮಿಷ ಆಗಿಲ್ಲ, ನಾನು ಆಲ್ರೆಡಿ ಔಟ್ಸೈಡ್ ಸಿಟಿ ಅಂದರೆ ಇಟ್ಸ್ ಲೈಕ್ ಒಂದು ಸ್ಮಾಲ್ ವಿಲೇಜ್ ಥರ. ಬಟ್ ಇಲ್ಲಿ ಹೇಗೆ ಅಂತ ಹೇಳಿದರೆ, ಈವನ್ ವಿಲೇಜ್ ಕೂಡ ಒಂಥರ ಟೌನ್ ಥರನೇ ಇರುತ್ತೆ. ಪ್ರತಿ ವಿಲೇಜಲ್ಲೂ ಒಂದು ಟೌನ್ ಸೆಂಟರ್ ಅಂತ ಇರುತ್ತೆ. ಅದೊಂಥರ ಅಲ್ಲಿ ಎಲ್ಲ ಶಾಪ್ಸು ಅದು ಇದೆಲ್ಲ ಬಂದು ಒಂಥರ ಅದೇ ಥರ ಎಲ್ಲ ಕಡೆ ಆಲ್ಮೋಸ್ಟ್ UK ಇಲ್ಲಿ ಕಡೆ ಹೋದರೂ ಆಲ್ಮೋಸ್ಟ್ ಒಂಥರ ಅದೇ ಥರ ಸೆಟಪ್ ಇರುತ್ತೆ. ಸೊ ಇದರಿಂದ ಒಂದು ಸ್ವಲ್ಪ ಹೊರಗಡೆ ಬಂದ ಕೂಡಲೇ ಯು ಹ್ಯಾವ್ ದಿಸ್ ಲೈಕ್ ನೈಸ್ ಕಂಟ್ರಿ ಸೈಡ್. ಮತ್ತು ಇದೊಂಥರ ಎಕ್ಸಿಟ್ ನಮಗೆ. ಆಮೇಲೆ ಮೊದಲು ಹೆಂಗಿತ್ತು ಅಂತ ಹೇಳಿದರೆ, 1 ಇಯರ್ ಸಂಜೆ ಎಲ್ಲಿಯಾರು ಹೊರಗಡೆ ಹೋಗ್ಬೇಕಂತ ಆದರೆ ಅದು ಸಿಟಿ ಹೊರಗಡೆ ಹೋಗೋಕ್ಕೆ ಪುನಃ ಟ್ರಾಫಿಕ್ ಥರನೇ ಹೋಗಬೇಕಾಗತ್ತೆ. ಟ್ರಾಫಿಕ್ ಈಸ್ ನಾರ್ಮಲ್. ಇಲ್ಲಿ ಕೂಡ ಅದು ಒಂಥರ ಇದ್ದೇ ಇರುತ್ತೆ ಟ್ರಾಫಿಕ್ ಯಾವಾಗಲೂ ಎಲ್ಲ ಕಡೆ. ಇದೆಲ್ಲ ಸ್ಕೂಲ್ ಝೋನು. ಇಲ್ಲಿ 20ಗಿಂತ ಮೇಲೆ ಹೋಗುವಾಗಿಲ್ಲ. ಇವತ್ತೊಂಥರ ಕ್ಲೌಡಿ ಇದೆ ಆ್ಯಕ್ಚುಲಿ. ಒಂಥರ ಸನ್ನಿ ಇರುತ್ತೆ. ಮೊನ್ನೆ ಎಲ್ಲ ಆಲ್ಮೋಸ್ಟ್ ಸನ್ನಿ ಇತ್ತು. ಸ್ವಲ್ಪ ಕ್ಲೌಡಿ ವೆದರ್ ಇದೆ. ಬೆಳಗ್ಗೆ ಮಳೆನೂ ಬಂದಿತ್ತು. ಒಂದು ಬೆಸ್ಟ್ ಥಿಂಗ್ UKದಂತ ಏನಂತ ಹೇಳಿದರೆ, ಫುಲ್ ಗ್ರೀನರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳಿದರೆ, ನಿಮಗೆ ಒಂಥರ ಗ್ರೀನರಿ ಎಲ್ಲ ಹೋದರೂ ಸಿಗುತ್ತೆ. ಸೊ ನಾನು ಮಾಡ್ತಿದ್ದಿದ್ದು ಅದೇ. ಇಂಡಿಯಾದಲ್ಲಿ ಫುಲ್ಲು ಎಲ್ಲಿ ಗ್ರೀನರಿ ಇರುತ್ತೆ ಅದು ಹುಡ್ಕೊಂಡು ಹೋಗ್ತಾ ಇದೆ. ಇಲ್ಲೊಂಥರ ಎಲ್ಲಿ ಕಡೆ ಹೋದರೂ, ಯಾವ ಕಡೆ ಹೋದರೂ ಆಲ್ಮೋಸ್ಟ್ ಗ್ರೀನರಿ ಇರುತ್ತೆ. ಎಕ್ಸೆಪ್ಟ್ ಒಂದು ಪೀಕ್ ವಿಂಟರಲ್ಲಿ ಒಂದು 2 ಮಂತ್ ಸ್ವಲ್ಪ ಬ್ರೌನ್ ಇರುತ್ತೆ. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್, ಯಾಕಂತ ಹೇಳಿದ್ರೆ ಇಲ್ಲಿ ವರ್ಷ ಪೂರ್ತಿ ಮಳೆ ಬರುತ್ತೆ. ಸೊ ನಿಮ್ಗೆ ಒಂಥರ ವೆದರ್ ಆಲ್ವೇಸ್ ಲೈಕ್ ಮಳೆ ಬರ್ತಾನೆ ಇರುತ್ತೆ. ಸೊ ಎಲ್ಲ ಕಡೆ ಒಂಥರ ಗ್ರೀನೇ ಇರುತ್ತೆ.
ಆಮೇಲೆ ಒಂಥರ ಕ್ಲೀನಾಗಿ ಇಟ್ಟಿರ್ತಾರೆ ಎಲ್ಲ. ಯಾವುದೇ ಒಂದು ರಿಮೋಟ್ ಏರಿಯಾ ಎಲ್ಲಿ ಹೋದರೂ ಒಂಥರ ಎಲ್ಲ ಒಂಥರ ಲಿಟರಿಂಗ್ ಅಂತ ಇರಲ್ಲ, ಒಂಥರ ಕ್ಲೀನ್ ಇರುತ್ತೆ. ದಟ್ಸ್ ರಿಯಲಿ ಅಪ್ರಿಷಿಯೇಟ್ ಒಂಥರ ಇದೆ ಮೇಂಟೈನ್. ಇದು ಹೇಗಿದೆ ನೋಡಿ, ಒಂಥರ ಲೈಕ್ ಮಿಡಲ್ ಆಫ್ ಒಂದು ರೋಡ್ ಸೈಡಲ್ಲಿ. ನೈಸ್, ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಇಲ್ಲಿ. ಥರ ಸ್ಮಾಲ್ ಬಿ ರೂಟ್ ಥರ ಇದೆ. ನೈಸ್. ಎಲ್ಲ ರೂಟ್ ಇರೋದೇ ಗೊತ್ತಾಗಲ್ಲ ಆ್ಯಕ್ಚುಲಿ. ಹಾಯ್, ಇಸ್ ನೋಡು. Hi, sorry, I think I came through a route. Is there a route that goes by? Nah. Oh, okay. What are you looking for? Off-road? Off-road? Yeah. I don't know. I mean, like... Just go through the gate there, you can off-road there. Oh, no, this is fine. I'll go back, yeah. So, Thank you. I just, GPX actually showed this route. Nice boy. Thank you. Have a nice day. Bye. Oh, that's the one. ಓಕೆ, ಇದೊಂಥರ ರೋಡ್ ಥರ ಕಾಣ್ತಾ ಇದೆ, ಬಟ್ ಪ್ರೈವೇಟ್ ಅಂತ ಇದ್ದರೆ ಹೋಗೋಕ್ಕಾಗಲ್ಲ. ಪ್ರೈವೇಟ್ ಅಲ್ಲ ಮೋಸ್ಟ್ಲಿ. ಎಲ್ಲಿ ಬೋರ್ಡ್ ಇದೆ ಅಲ್ಲಿ ಹೋಗೋಕ್ಕಾಗಲ್ಲ. ಓ, ದಿಸ್ ಲುಕ್ಸ್ ವೆರಿ ನೈಸ್. ವಾ, ಚೆಕ್ ದಿಸ್ ಔಟ್. ಈ ಥರ ನೋಡೋಕ್ಕೆ ಖುಷಿ ಆಗುತ್ತೆ ಒಂಥರ ರೋಡ್. ಲೆಟ್ ಮಿ ಟೇಕ್ ಒಂದು ಫೋಟೋ.
ಅಲ್ಲಿದ್ದು ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದರೆ UKದು ಪ್ರಾಬ್ಲಮ್ ಅಂದರೆ ಈ ಕೆಲವರು ಈ ಥರ ಇಲ್ಲಿ ಎಲ್ಲಿಯಾರು ಕಸ ಹಾಕೋಕ್ಕೆ ಆ್ಯಕ್ಚುಲಿ ನೀವು ಎಲ್ಲಿಯಾರು ಈ ಥರ ತುಂಬ ಕಸ ಇದ್ದರೆ ಅದು ಕೌನ್ಸಿಲ್ಗೆ ತಗೊಂಡು ಹೋಗಿ ಹಾಕಬೇಕು. ಇಲ್ಲಿ ಡಸ್ಟ್ಬಿನ್ ಹಾಕೋಂಗಿಲ್ಲ, ಅದಕ್ಕೆ ಅವರು ಕೌನ್ಸಿಲ್ ಅವರು ಹಣ ತಗೋತಾರೆ. ಸೊ ಅದಕ್ಕೋಸ್ಕರ ಈ ಥರ ಇಲ್ಲೆಲ್ಲೋ ಬಂದು ನಡುವೆ ಬಂದು ಈ ಥರ ಹಾಕಿ ಹೋಗ್ತಾರೆ ಜನಗಳು. ಹಿಂಗೆ ಹಾಳು ಮಾಡ್ತಾರೆ ಅಂದರೆ ಅದಕ್ಕೆ ಫ್ಲೈ ಟಿಪ್ಪಿಂಗ್ ಅಂತ ಹೇಳ್ತಾರೆ. ಬಟ್ ಗೌರ್ಮೆಂಟ್ ಆ್ಯಕ್ಚುಲಿ ತುಂಬ ಫೈನ್ ಎಲ್ಲ ಕೊಡುತ್ತೆ. ಜನರು ಆ್ಯಕ್ಚುಲಿ ಸ್ವಲ್ಪ ಅದರ ವೇಸ್ಟಲ್ಲಿ ಅಡ್ರೆಸ್ ಎಲ್ಲ ಹುಡುಕಿ ಟ್ರೇಸ್ ಮಾಡಿ ಅವ್ರಿಗೆ ಫೈನ್ ಎಲ್ಲ ಹಾಕಿಸ್ತಾರೆ. ಬಟ್ ಸ್ಟಿಲ್ ಈ ಥರ ಮಾಡೋದು ನಿಲ್ಲಿಸಿಲ್ಲ. ಇದು ಸ್ವಲ್ಪ ಅಷ್ಟು ಕ್ಲಿಯರ್ ಆಗಿಲ್ಲ ಆ್ಯಕ್ಚುಲಿ. ಸೊ ಹೋಗೋದು ಬೇಡವಾ ಅಂತ ಆಗಿ ಒಳಗಡೆ ಬಂದಿದ್ದೀನಿ. ಮೋಸ್ಟ್ಲಿ ಹೋದರೆ ಸಿಕ್ಕಾಕೋತೀನಿ ಅನಿಸುತ್ತೆ. ಆ್ಯಕ್ಚುಲಿ ಕ್ಲಿಯರ್ ಇಲ್ಲ, ರೋಡ್ ಕಾಣ್ತಾ ಇಲ್ಲ. ಪ್ಲಸ್ ಆ ಮಿಡ್ಲಲ್ಲಿ ಅದೊಂಥರ ರಾಟ್ಸ್ ಇದೆ. ಮೋಸ್ಟ್ಲಿ ಸ್ಕಿಪ್ ಮಾಡೋದು ಬೆಟ್ರ್ ಅನಿಸುತ್ತೆ. ಸೊ ನೋಡ್ಬೋದು. ಈ ಥರ ಹೋಗೋಕ್ಕಿಂತ ಟರ್ನ್ ಮಾಡಿ ವಾಪಸ್ ಹೋಗೋದು ಒಳ್ಳೆಯದು. ಇಲ್ಲಿ ಕೆಸರಿದ್ದರೆ ಕಷ್ಟ. ವಾಕ್ ಮಾಡಿ ನೋಡ್ತೀನಿ. ಒಬ್ಬನೇ ಇರೋದಾಗೆಲ್ಲ ಈ ಥರ ಫಸ್ಟ್ ವಾಕ್ ಮಾಡಿ ನೋಡೋದು ಒಳ್ಳೆಯದು. ಸುಮ್ಮನೆ ಇಲ್ಲಾರೆ ಮುಂದೆ ಹೋಗಿ ಹಳೆ ಬೈಕ್ ಇದ್ದರೆ ನಾನು ಅದನ್ನು ಡ್ರೈವೇ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದನ್ನು ತಿರುಗ್ಸೋಕ್ಕೆ ಆಗೋಲ್ಲ. ಬೇರೆ ಇದು ಪರವಾಗಿಲ್ಲ, ಇದನ್ನ ಎಲ್ಲಾದ್ರು ಸ್ವಲ್ಪ ಆದರೂ ಸೈಡ್ ಸ್ಟ್ಯಾಂಡಲ್ಲಿಟ್ಟು ಟರ್ನ್ ಮಾಡ್ಬೋದು. ಸ್ವಲ್ಪ ಎಕ್ಸ್ಟ್ರೀಮ್ ಇದೆ, ಕೆಸರು ಇದೆ ತುಂಬ. ನೆಕ್ಸ್ಟ್ ಟೈಮ್ ವಿತ್ ಪಾರ್ಟ್ನರ್. ಇನ್ನೊಂದು ಟ್ರೈಲ್ ಇದು ಸ್ವಲ್ಪ ಎರ್ರಾಬಿರಿ ಇದೆ. ಮೋಸ್ಟ್ಲಿ ಬೇಡವಾ ಅಂತ. ನೋಡ್ಕೊಂಡು ಬರ್ತೀನಿ. ಇದು ಆ್ಯಕ್ಚುಲಿ ನಾನು ಹುಡುಕಿರೋ ಟ್ರೈಲಲ್ಲಿ ಸ್ವಲ್ಪ ಮಾಡ್ರೇಟ್ ಅಂತ ಇತ್ತು. ಇದು ಹೋಗ್ಬೋದು, ಮುಂದೆ ಹೋಗಿ ಟರ್ನ್ ಆಗೋ ಥರ ಎಲ್ಲೂ ಇಲ್ಲ ಆ್ಯಕ್ಚುಲಿ. ಸೊ ಜಸ್ಟ್ ಇನ್ ಕೇಸ್ ಸ್ಟಕ್ ಆದರೆ ಇಬ್ಬರಿದ್ರೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇರ್ಬೋದು. ಅಂತ ವರ್ಸ್ಟ್ ಕೇಸಲ್ಲಿ ಇನ್ನೊಬ್ರು ಇರ್ತಾರೆ ಅಂತೇಳಿ ಟರ್ನ್ ಮಾಡೋಕ್ಕೆ. ಅದು ಸ್ವಲ್ಪ ರಿಸ್ಕಿ ಇದೆ, ಬೇಡ. ಬೇರೆ ಯಾವ್ದಾದ್ರು ಟ್ರೈ ಮಾಡೋಣ. ಇನ್ನೊಂದು ಟ್ರೈಲ್ ಇದು ಹೇಗಿದೆ ಗೊತ್ತಿಲ್ಲ, ನೋಡುವಾಗ looks nice. Oh. ಇದು ಮೋಟರ್ ವೇ ಇದೆ, ಅದಕ್ಕೆ ಸ್ವಲ್ಪ ಇಲ್ಲಿ ಸೌಂಡ್ ಇದೆ. ಬಟ್ ಫೈನ್, ಪೀಸ್ಫುಲ್. ನಾವು ಆ್ಯಕ್ಚುಲಿ ಊರಲ್ಲಿರುವಾಗ ಇಂಥ ಒಂದು ಚಿಕ್ಕ ರೋಡ್ ಸಿಕ್ಕಿದ್ರು ಸಾಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಆ ಥರ ಆ್ಯಕ್ಚುಲಿ ತುಂಬ ಸಿಗುತ್ತೆ. ಲೈಕ್ ಅದೆಲ್ಲ ಒಂಥರ ಡೆಸಿಗ್ನೇಟೆಡ್ ಪ್ಲೇಸ್ ಥರನೇ ಇರುತ್ತೆ. ನೈಸ್, ಒಂಥರ ಮೇಂಟೈನ್ ಮಾಡಿರ್ತಾರೆ ಇದಕ್ಕೆ ಈ ಥರ ಹೋಗುವಂಥದ್ದೆಲ್ಲ. ದಟ್ಸ್ ನೈಸ್. ತೋಡೆಲ್ಲ ಸೈಡಲ್ಲೇ ಇದೆ. ಈ ಥರ ಪ್ರತಿ ಕಡೆ ಎಂಟ್ರಿಯಲ್ಲಿ ಕೆಲವು ರೋಡ್ಗಳ ಎಂಟ್ರಿಯಲ್ಲಿ ಹಾಕಿರ್ತಾರೆ ಒಂದು ಬೋರ್ಡ್, ಬ್ಲೂ ಕಲರ್ ಬೋರ್ಡ್ ಇರುತ್ತೆ, ನಾಟ್ ಸೂಟೇಬಲ್ ಫಾರ್ ಹೆವಿ ಮೋಟರ್ ವೆಹಿಕಲ್ಸ್ ಆ ಥರ ಅಂತ.
ಅಂಥ ರೋಡ್ ಇದ್ದದ್ದಲ್ಲೆಲ್ಲ ನಾನು ತಗೋತೀನಿ, ಯಾಕಂದರೆ ಅದು ಯೂಶ್ವಲಿ ಒಂಥರ ಈ ಥರ ಸಿಂಗಲ್ ಲೈನ್ ರೋಡ್ ಥರ ಇರುತ್ತೆ ಆ್ಯಂಡ್ ಒಂಥರ ವೆರಿ ಸೀನಿಕ್ ಆಗಿರುತ್ತೆ, ಒಂಥರ ಬಿ ರೋಡ್ಸ್ ಥರ. ಇಟ್ಸ್ ನೈಸ್ ಟು ರೈಡ್ ಆನ್ ಮೋಟರ್ ಸೈಕಲ್. ಸ್ವಲ್ಪ ಕೆಲವು ಕಡೆ ಆಫ್ ರೋಡ್ ಕೂಡ ಸಿಗುತ್ತೆ, ಬಟ್ ಯೂಶ್ವಲಿ ನಿಮ್ಗೆ ಒಂಥರ ಇಟ್ಸ್ ಈಸಿಲಿ ಒಂಥರ ಹೋಗೋ ರೋಡ್ ಥರನೇ ಇರುತ್ತೆ. ಸಖತ್ ಚೆನ್ನಾಗಿದೆ. ಇಲ್ಲಿ ಇನ್ನೊಂದೇನಂತ ಹೇಳಿದರೆ, ಎಲ್ಲಿಯಾದರೂ ನೋ ಎಂಟ್ರಿ ಅಂತ ಹಾಕಿದರೆ ಫಾರ್ ಶುವರ್, ಅಥವಾ ಪ್ರೈವೇಟ್ ರೋಡ್ ಅಂತ ಹಾಕಿದರೆ ನೀವು ತಗೊಳ್ಳೇಬಾರ್ದು. ಒಂಥರ ಇಲ್ಲಿ ಹೆದರಿಸೋ ಥರ ಹಾಕ್ಸೋದು ಅಂತಲ್ಲ. ಇಫ್ ಇಟ್ಸ್ ಪ್ರೈವೇಟ್ ಅದು ಇಲ್ಲಿ ಮತ್ತು ತುಂಬ ಬೋರ್ಡ್ ಇರುತ್ತಲ್ಲ, ರೋಡು ಸೈನ್ಸ್ ಬೋರ್ಡು ಅದು ಇದೆಲ್ಲ ಒಂಥರ ಹೆಂಗಂದರೆ ಸುಮ್ಮನೆ ಆ ಥರ ಹಾಕೋಕ್ಕಾಗಲ್ಲ. ಎಲ್ಲ ಒಂಥರ ಪ್ರಾಪರ್ ರಿವ್ಯೂ ಆಗಿ ಕೌನ್ಸಿಲಲ್ಲಿ ಒಂಥರ ನಮ್ಮ ಪಂಚಾಯತ್ ಥರ ಅಲ್ಲಿ ಒಂಥರ ರಿವ್ಯೂ ಆಗಿ ಹಾಕಿರ್ತಾರೆ. ಸೊ ಯಾವತ್ತು ಇಗ್ನೋರ್ ಮಾಡುವಾಗೇ ಇಲ್ಲ. ಏನಾದ್ರು ಒಂದು ಹಾಕಿದರೆ ಬೋರ್ಡು ನೋ ಎಂಟ್ರಿ ಅಂದರೆ ನೋ ಎಂಟ್ರಿ ಅಷ್ಟೇ, ಸುಮ್ಮನೆ ಯಾರಿಗೂ ಹಾಕೋಕ್ಕಾಗಲ್ಲ. ಅದು ಹೆಂಗಂದರೆ ಈ ಕೆಲವೆಲ್ಲ ಆಫ್ ರೋಡ್ ಇರೋ ರೋಡ್ಸ್ ಎಲ್ಲ ಮೇಂಟೈನ್ ಮಾಡಿರೋದು ಈ ಕೆಲವರು ಊರವರೆಲ್ಲ ಸೇರಿ ಒಂಥರ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಂದ್ ಮಾಡಬೇಕು ಅಂತ ಹೇಳಿ ಕೌನ್ಸಿಲಲ್ಲಿ ಹಾಕ್ತಾರೆ. ಅದು ಹಾಕಿದ ಕೂಡಲೇ ಈ ಬೈಕರ್ಸ್ ಇವರೆಲ್ಲ ಆಫ್ ರೋಡ್ ಇದೆಲ್ಲ ನೋಡೋರು ಒಂಥರ, ಈ ನಾನಿರೋ ಕ್ಲಬ್ ಕೂಡ TRF ಅಂತ, ಅವರೆಲ್ಲ ಹೋಗಿ ಕೌನ್ಸಿಲಲ್ಲಿ ಹೋಗಿ ಡಿಸ್ಕಸ್ ಮಾಡಿ ಇದು ಕಂಟಿನ್ಯೂ ಮಾಡಬೇಕು, ಈ ರೋಡು ಬಂದ್ ಮಾಡಬಾರ್ದು ಹಾಗೆಲ್ಲ ಅಂತಾರೆ. ಅದೆಲ್ಲ ಜನರ ಇದು ಕೇಳಿ ಆಮೇಲೆ ದೇ ವಿಲ್ ಡೂ ಇಟ್. ದೇ ಅಂತಾರೆ ಓ ಯಾರೊಬ್ಬರು ಇನ್ಫ್ಲೂಯೆನ್ಷಿಯಲ್ ಅಂತ ಕ್ಲೋಸ್ ಮಾಡೋಕ್ಕೋಗಲ್ಲ. ಓಕೆ, ದಿಸ್ ಲುಕ್ಸ್ ಲೈಕ್ ಆಫ್ ರೋಡು. ನಾನು ಮೊನ್ನೆ ಒಂದು ಕಡೆ ಹೋದಾಗ ಇದ್ದ ಥರನೇ ಇದೆ. ನಾಟ್ ಶೂರ್ ಇಫ್ ಇಟ್ಸ್ ದ ಸೇಮ್ ಒನ್. ಬೇರೆ ಅನಿಸುತ್ತೆ. ಚಿಕ್ಕ ಸ್ಟ್ರೆಚ್ ಬಟ್ ಚೆನ್ನಾಗಿತ್ತು. ಇದು ಸ್ವಲ್ಪ ವೆಟ್ ಇರೋ ಥರ ಇದೆ. ಹೋಪ್ಫುಲಿ ನಾಟ್ ಆಲ್ ದ ವೇ. ಓಕೆ, this is water crossing, bro. ಓಕೆ, ನಡ್ಕೊಂಡು ಹೋಗಿ ನೋಡಿ ಬಂದೆ. ಇಟ್ ಲುಕ್ಸ್ ಓಕೆ, ಬಟ್ ಏನಂತ ಹೇಳಿದರೆ ಇದು ಒಂಥರ ಲೂಸ್ ಸ್ಯಾಂಡ್ ಆ್ಯಕ್ಚುಲಿ. ಸೊ ಇಲ್ಲಿ ಯಾರು ಕಾಲು ಇಡೋಕ್ಕೆ ಹೋದ್ರೆ ನೆಲಕ್ಕೆ ಕಾಲು ಒದ್ದೆ ಆಗುತ್ತೆ. ಕಾಲು ಇಡೋದೇ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಡೌಟ್ ಇದೆ. ಹೋಪ್ಫುಲಿ ವಿದೌಟ್ ಕಾಲು ಇಡೋದೇ ಹೋಗೋದು ಅಂತ ನೋಡೋಣ. ಕಾಲಲ್ಲಿ ನೀರು ಹೋಗ್ತಾ ಇತ್ತು ಆ್ಯಕ್ಚುಲಿ. ಅಯ್ಯೋ, ಆಯ್ತು, ಲೆಟ್ಸ್ ಗೋ.
ಆಯ್ನ್ ಜಿಂಕೆ. ಇನ್ನೊಂದು ಟ್ರೈಲ್ ಚಿಕ್ಕದು ಅನಿಸುತ್ತೆ ಇದು. ಲುಕ್ಸ್ ನೈಸ್. ಓಕೆ, ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಸ್ವಲ್ಪ ಹನಿ ಮಳೆ ಬರ್ತಾ ಇದೆ. ಗುಹೆ ಓಕೆ. ಒಂದು ನಾರ್ಮಲ್ ಗ್ರಾವೆಲ್ ರೋಡ್ ಥರ ಇದೆ. ನನಗೆ ಆ್ಯಕ್ಚುಲಿ ಈ ಥರ ರೋಡ್ ಸಿಕ್ಕಿದ್ರು ಐ ಆಮ್ ಹ್ಯಾಪಿ. ಒಂಥರ ಸೆಕ್ಲೂಡೆಡ್. ಇಟ್ಸ್ ರಿಯಲಿ ನೈಸ್. ಮಳೆ ಬರ್ತಾ ಇದೆ. ಮೋಸ್ಟ್ಲಿ ಬಂದಿದ್ದೀನಾ ಅಂತ ಈ ರೂಟಲ್ಲಿ ಒಂದು ಸಲ. ಲಾಸ್ಟ್ ಟೈಮ್ ಬಂದಿದ್ದೆ, ಆವಾಗ ಮೇಲ್ಗಡೆಯಿಂದ ಹೋಗಿದ್ದೆ. ಐ ಥಿಂಕ್ ಇವತ್ತು ಹೋಗ್ಬೋದು ಆರಾಮ್ಸೆ. ಸೊ ಇನ್ನೊಂದು ಟ್ರೈಲ್ ಹುಡುಕ್ತಾ ಇದ್ದೀನಿ. ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗೊತ್ತಾಗ್ತಾಯಿಲ್ಲ ಇದರಲ್ಲಿ. ಬಟ್ ಒಂಥರ ಆ್ಯಕ್ಚುಲಿ ಇದು ಸ್ವಲ್ಪ ಸೆಕೆ ಇದೆ. ಅದು ಏನಕ್ಕೆ ಗೊತ್ತಿಲ್ಲ, ಅಥವಾ ನಾನು ಫೀಲ್ ಆಗ್ತಿದ್ದೀನಿ ಗೊತ್ತಿಲ್ಲ. ಸೆಕೆ ಅಂದರೆ ಇಲ್ಲಿ ಒಂಥರ ನಿಮಗೆ 15, 17, 18 ಎಲ್ಲ ಡಿಗ್ರಿ ಹೋದರೂ ಕೂಡ ಒಂಥರ ಸೆಕೆ ಥರ ಫೀಲ್ ಆಗುತ್ತೆ. ಲೈಕ್ ಏನಾದ್ರು ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ. ಆಮೇಲೆ ಸುಮ್ಮನೆ ಎಲ್ಲಾರು ಕೂತ್ಕೊಂಡಿದ್ರೆ ಅದೆಲ್ಲ ಗೊತ್ತಾಗಲ್ಲ. ಬಟ್ ಇಫ್ ಯು ಆರ್ ವಾಕಿಂಗ್, ತುಂಬ ವಾಕ್ ಮಾಡ್ತಾಯಿದ್ರೆ ಎಲ್ಲ ಏನು ಫೀಲ್ ದ ಹೀಟ್. ಮಳೆಯಲ್ಲಿ ರೈಡ್ ಮಾಡೋಕ್ಕಾಗಲ್ಲ ಇಲ್ಲಿ. ಒಂಥರ ಇಲ್ಲಿ ಅದು ಆಫ್ ರೋಡ್ ಮಣ್ಣು ಕೂಡ ಒಂಥರ ಸಖತ್ತು ಜಾರುತ್ತೆ. ಐ ಮೀನ್ ಊರಲ್ಲಿ ಮಾಡ್ತಾಯಿದ್ವಿ ಆದರೂ, ಬಟ್ ಇಲ್ಲಿ ಒಂಥರ ಏನಂತ ಹೇಳಿದರೆ ಅಲ್ಲೆಲ್ಲ ಹೇಗೆ ಅಂದರೆ ಎಲ್ಲಿಯಾರು ಗಾಡಿ ಎಲ್ಲಿಯಾರು ಹಾಳಾಯಿತು ಏನೋ ಆಯಿತು ಅಂತ ಹೇಳಿದರೆ ಒಂದು ಹತ್ತಿರ ಹೋಗಿ ಲೋಕಲ್ ಹತ್ರ ಎಲ್ಲ ಹೆಲ್ಪ್ ತಗೊಂಡು ಏನಾದ್ರು ಮಾಡ್ಬೋದು. ಇಲ್ಲಿ ಸ್ವಲ್ಪ ರಿಸರ್ವ್ ಇಡ್ತಾರೆ ಜನರು. ಐ ಮೀನ್ ಹೆಲ್ಪ್ ಮಾಡಲ್ಲ ಅಂತಲ್ಲ, ಅದೆಲ್ಲ ಮಾಡ್ತಾರೆ. ಬಟ್ ನಮಗೆ ಆ್ಯಕ್ಚುಲಿ ವಿ ಆರ್ ಇನ್ ಅ ಫಾರಿನ್ ಕಂಟ್ರಿ ಅಲ್ವಾ, ನನಗೆ ಅದು ಇನ್ನೂ ಆ್ಯಕ್ಚುಲಿ ಇದು ಬಂದಿಲ್ಲ. ಐ ಮೀನ್
ಸ್ಪೆಷಲಿ ಬಿಕಾಸ್ ಆಫ್ ಸ್ವಲ್ಪ ನಮ್ಮ ಕಡೆಯವರು ಸ್ವಲ್ಪ ಇನ್ಫೇಮಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಸೊ ಹೋಪ್ಫುಲಿ ಸ್ವಲ್ಪ ಅಡಾಪ್ಟ್ ಆದಮೇಲೆ ಇಲ್ಲಿಗೆ ದೆನ್ ಐ ಕ್ಯಾನ್ ಡೂ ಸಮಥಿಂಗ್ ಲೈಕ್ ದ್ಯಾಟ್. ಇವಾಗ ಒಂಥರ ಸೇಫ್ ಆ್ಯಂಡ್ ಸೌಂಡ್. ಇಲ್ಲೊಂಥರ ರೋಡ್ ತೋರಿಸ್ತಾ ಇದೆ. ರೈಟ್, ನೆಕ್ಸ್ಟ್ ನೋಡೋಣ ಯಾವುದು ಅಂತೇಳಿ. ಸಖತ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ವಾರ್ವಿಕ್ಶೈರ್ ಅಂತ. ಈ ಶೇಕ್ಸ್ಪಿಯರ್ ಅವರೆಲ್ಲ ಶೇಕ್ಸ್ಪಿಯರ್ ಅನಿಸುತ್ತೆ ಇಲ್ಲೇ ಹತ್ರ ಎಲ್ಲ ಒಂದು ಮನೆ ಇದ್ದಿದ್ದು. ವೆರಿ ನೈಸ್ ಪ್ಲೇಸ್, ಒಂಥರ ಸಖತ್ ಚೆನ್ನಾಗಿದೆ. ಬಟ್ ವೆರಿ ಎಕ್ಸ್ಪೆನ್ಸಿವ್ ಪ್ಲೇಸ್ ಆಲ್ಸೋ. ಒಂಥರ ಹಳೆ ಒಂದು ಯಾವುದೋ ಕ್ಯಾಸಲ್ ಬೇರೆ ಇದೆ ಇಲ್ಲ ವಾರ್ವಿಕ್ಶೈರಲ್ಲಿ. ರೈಟ್, ಇವತ್ತಿದು ಆಲ್ಮೋಸ್ಟ್ ಟ್ರಿಪ್ ಆಯಿತು. ಓಕೆ, ನಂದು ಆ್ಯಕ್ಚುಲಿ ಶೂಸ್ ಎಲ್ಲ ಎದ್ದು ಬಂದಿದೆ. ಇದೆಲ್ಲ ಕಾಣ್ತಾ ಇದೆ, ಅದು ಚೇಂಜ್ ಮಾಡಬೇಕಿತ್ತು. ಸೊ ಇಲ್ಲೇ ಒಂದು ಸ್ಪೋರ್ಟ್ಸ್ ಬೈಕ್ ಶಾಪ್ ಅಂತ ಇದೆ, ಅಲ್ಲಿ ಹೋಗಿ ಒಂದು ಸಲ ಜಸ್ಟ್ ಟ್ರೈ ಮಾಡ್ತೀನಿ. ಎನಿವೆ, ಇಲ್ಲಿ ಯಾರು ನಾನು ಮುಂದಿದ್ದೇನಾದ್ರು ತೋರಿಸಿಲ್ಲ ಅಂದರೆ ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಅಲ್ಲಿ ಹೋಪ್ಫುಲಿ ಸ್ಟಾರ್ಟ್ ಮೇಕಿಂಗ್ ಮೋರ್. ಅಂದರೆ ರೈಡ್ ಮಾಡ್ತಾಯಿದ್ದೀನಿ, ಬಟ್ ನಾನು ಪ್ರತಿ ಸತಿ ರೆಕಾರ್ಡಿಂಗ್ ಮಾಡ್ತಾ ಇಲ್ಲ. ಸೊ ಅದೇನಂತ ಹೇಳಿದರೆ ಎಲ್ಲ ಕರೆಕ್ಟಾಗಿ ನಂದು ಸೆಟ್ ಆಗಿರಲಿಲ್ಲ. ಸೊ ನನಗೊಂಥರ ಅದು ಅಷ್ಟು ಕಂಫರ್ಟ್ ಆಗ್ತಾ ಇರಲಿಲ್ಲ ಎಲ್ಲ ಕರೆಕ್ಟ್ ಸೆಟ್ ಆಗೋದೆ. ಸೊ ಇವಾಗ ಒಂಥರ ಐ ಆಮ್ ಥಿಂಕಿಂಗ್ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಸಾರ್ಟೆಡ್. ಸೊ ಒಂಥರ ಮಾಡ್ಬೋದು. ಅದೇ ಎಡಿಟ್ ಮಾಡೋದು ಇನ್ನೊಂದು ತಲೆನೋವು. ಯಾಕಂದರೆ ಇಲ್ಲಿ ಮೊದಲಿನ ಥರ ನಮ್ಮದು ಹಳೆ ವರ್ಕ್ ಟೈಮಿಂಗ್ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಸೊ ಒಂಥರ ಮ್ಯಾಚ್ ಆಗ್ತಾಯಿಲ್ಲ. ನೋಡೋಣ.